ಸ್ವಂತ ಕಲಿ ಮಾರುವರ ಕಲೀನು ಹೇಗೆ ನೋಡಿ ಉದುರುದ್ರ ಬೈದೇನೊಂದು ಇಡ್ಲಿ ವಿಶೇಷ ಎಲ್ಲ ಕಾಂಡಿದಾಯ್ತಲ್ಲ ಅವಡತ್ತ ದಾದಾ ಅಂತ ಒಂದಲ್ಲಾರು ಐಕ್ ಉರ್ದು ಬಾಡ್ದು ಇಡ್ಲಿ ಮತ್ತೆ ಇಡ್ಲಿ ಮಲ್ಪುಗ ಅಂದು ಅಂದ ಅವರು ನಾಳೆ ಬೆಳಿಗ್ಗೆಗೆ ಇಡ್ಲಿ ಮಾಡ್ತಾ ಇದ್ದಾರೆ. ಯಾರೋ ಒಬ್ರು ಕಮೆಂಟ್ ಅಲ್ಲಿ ಕೇಳಿದ್ರು ಇಡ್ಲಿ ರೆಸಿಪಿ ತೋರಿಸಿ ಅಂತ ಹೇಳಿ. ಒಂಚೂರು ಅರಿ ಪಾಡ್ದಿದ್ರು ರಾತ್ರಿ ಕಡೆದು ಬಲ್ಪುಗ ಇಡ್ಲಿ ಮಲ್ಪುಗ ಸರಿ ಚಟ್ನಿ ಸಾಂಬಾರ ಮಲ್ಪುಡ ಹಾಕೊಂಡು ಉರ್ದು ಪಾಡ್ಕ ಉರ್ದೇದು ಪಾಡೊಂದೆಲ್ಲಾರು ಉರ್ದಿಟ್ಟ ಪಾಡ್ದು ಒಂಜರ ಬಾ ಉರ್ದು ಪಾಡುದು ಹಾಕೊಂಡು ದಯಂದ್ರೆ ನಂಗೆ ತಿಂಜ ಮಲ್ಪನಿಂದಾತ ಒಂಜರ ಪಾವು ಉರ್ದು 1.5 ಪಾವು ಅವರು ಉದ್ದಿನ ಬೇಳೆ ತಗೊಂಡಿದ್ದಾರೆ. ಎದುರುಳಂತೆ ಬೊಲಂತೆ ಅತ್ತು ಎದುರು ಬೆಳ್ತಿಗೆ ಅಕ್ಕಿ ಅಂತ ಹೇಳ್ತಾರೆ. ನೋಡ್ಬೋದು ಬಾರ್ ಬೈಪನ ಅದ ಬೈಪವನ ಅದೇ ಅದ ಬೈಪದು ಇಂದು ಇಡ್ಲಿಗೆ ಮಾತಾಡ್ಡೆ ಅಪ್ಪನತ್ತೆ ಸೋಕ್ ಹಾಕೊಂಡು ಅವು ಒಂದ ಬಾರ್ ಬೈಪನಾಗ ಚೂರು ಬೈನಾಗ ಇದ್ದದ್ದು ಅಂಚ ಮಲ್ಪನ ಚೂರು ಬೈಪವನ ಬಾರ್ ಇಂಜ ಬೈಪಾರ ಹೆಚ್ಚಿ ಬೊಲಂತ ಬಜ್ಜದ ಇಂದು ಅದ ಬೈಪದನ ಬಾರ್ ನೋಡ್ಬೋದು. ಅದೇ ಎದುರು ಬೋಲಂತೆ ಅಂತ ಎದುರುಳಂತೆ ಇದು ಇಡ್ಲಿಗೆಲ್ಲ ಒಳ್ಳೆದಿಗೆ ಬಾರಿ ಸೋಕ ಇಡ್ಲಿಗೆಲ್ಲ ಒಳ್ಳೇದಾಗ್ತದೆ ಇಂಥದ್ದು ಅಕ್ಕಿ. ಅವು ಎತ್ತೆ ತಂದಲ್ಲಾರೆ ಅವು ಇತ್ತೆ ನಂಗೆ ಒಂಜಿ ಹೆಸರಲ್ಲಿ ಪಾಡ್ಕ ನನ್ನ ಬೇಲೆ ತಕ್ಕಲಿಲ್ಲ ಆಜಿ ಪಾವ್ ಒಂಜರನೊಂದು ಆಜಿ ಪಾವ್ 6 ಪಾವ್ ಹಾಕ್ತಾ ಇದ್ದಾರೆ ಅವರು ಎದುರು ಬೆಳ್ತಿಗೆ ಅಕ್ಕಿ. ನಮ್ಮ ಏಪಲ ದೋಸೆದ ಅರಿ ಪಾಡುವತ್ತೆ ಅವೇನು ಪಾಡುಲ್ಲ ಹಾಪುಡು ಅದ ಅವಂತೆ ಗಟ್ಟಿ ಹಾಪುಡು ಆತು ಇದು ಬರ್ಪಿಚಿ ಮೆದು ಬರ್ಪಿಚಿ ಕಡೆನ ರೆಡ್ಡ ಸಣ್ಣರ ಕಡೆಯರ ಅಲ್ಲಿ ಸಜ್ಜಿಗೆದ ರವೆ ತಲೆಕ ರವೆ ಕೊಂದರ್ಪ ಕಲತಿ ಬೇರೆ ತಂಚ ರವೆ ತಲೆಕ ಅಂಚ ಕಡೆ ಇಡತ್ತೆ ಒಂದು ಶೋಕು ಬರ್ಪುಡು ಹಾಪುಡು ಆಯ್ತಲ್ಲ ಹಾಪು ಚಿಂದಿಚ್ಚಿ ಅಣ್ಣ ಇಂದು ಎದುರು ಬೋಲಂತ ಇಟ್ಟೆ ನಾವು ದೋಸೆಗೆ ಅಕ್ಕಿ ಹಾಕ್ತೇವಲ್ಲ ಆ ಅಕ್ಕಿ ಕೂಡ ಆಗ್ತದೆ, ಆದ್ರೆ ಇದು ಒಳ್ಳೇದಾಗ್ತದೆ ಅಂತ ಹೇಳಿ. ಅದು ಸ್ವಲ್ಪ ಗಟ್ಟಿ ಆಗ್ತದೆ ಇಡ್ಲಿಗೆ, ಇದು ಮೆದು ಬರ್ತದೆ ಅಂತ ಹೇಳಿ. ಅದಕ್ಕೆ ಜಾಸ್ತಿ ಉರ್ದು ಬೇಕಂತೆ, ಇದಕ್ಕೆ ಕಡಿಮೆ ಉದ್ದು. ಸರಿ, ಅದನ್ನೀಗ ಇನ್ನು ಚೆನ್ನಾಗಿ ತೊಳಿಬೇಕು. 2 ನೀರು ಯಾವತ್ತೆ 2 ನೀರಲ್ಲಿ ತೊಳೆದು ನೆನೆಸಿಟ್ರೆ ಸಾಕು. 8 ಗಂಟೆ ನೆನೆತ್ತದಿ ಓಡು ಒಂಜಿ 6 ಗಂಟೆದ ಪೊರ್ತು 4ರಿಂದ 6 ಗಂಟೆ ಸಾಕಂತೆ ನೆನೆ ಇಡ್ಲಿಕ್ಕೆ ಅಕ್ಕಿ ಮತ್ತೆ ಉದ್ದಿನ ಬೇಳೆ. ಈಗ ಅದನ್ನು ನೆನೆಸಿಟ್ರೆ ನೆನೆತಾಗ ನೋಡ್ಬೋದು ಅದ್ರ ಕಲರ್. ಇದು ಎದುರು ಅಂದ್ರೆ ಎದುರು ಬೆಳ್ತಿಗೆ ಅಕ್ಕಿ ಅಂದ್ರೆ ಈ ತರ ಇರ್ತದೆ, ಒಂಥರ ಬಿಳಿ ಮತ್ತೆ ಒಂಥರ ಹಾಫ್ ಬಾಯ್ಲ್. ಕೊಂತೆ ಬೀತ್ತಲೆ ಕೊಂತೆ ಬಿಯ್ಯದನೆ ತಲೆಗೆ ಅದೇ ಬೊಲಂತೆನ ಬುಲೂದೆತ ಖಾಲಿ ಅಂದಂದ ನೆಟ್ ದೋಸೆಲ ಪುರ ಮಲ್ಪೊಲಿ ಅತೆ ಆಪನತ ದೋಸೆಲ ಆಪು ಇಡ್ಲಿಗೆ ಶೋಕ್ ಆಪನು ದೋಸೆಲ ಅಣ್ಣ ದೋಸೆ ಗಂಟೆ ಸಂತ ಕಡೆ ಉಡತ್ತ ಅಂದ ನೆಕ್ಕದ ಕಡೆ ತರಿ ಇಡ್ಲಿ ಮೂತು ಬರ್ಕೊಂಡು ಸರಿ ಅಪ್ಪನ ಪೋಯತೆ ಎಂದು ಪಾಡು ಒಳಂದುಲ್ಲೇರು ಗ್ರೈಂಡರ್ ಕಡೆಯಾರ ಪಾಡ್ಗ ಉರ್ದೆಡ್ಡ ಸಣ್ಣ ಅವಳು ಆರಿ ತರಿ ಅಪ್ಪನತ ಉರ್ದೆಡ್ಡ ಸಣ್ಣ ಅವಳು ಪಾಡು. ಉದ್ದಿನ ಬೇಳೆಗೆ ಸಣ್ಣದಾಗಬೇಕು, ಸಣ್ಣ ಅವಳು ಅರಿ ತರಿ ಆಗಲ್ಲ. ಫಸ್ಟಿಗೆ ಉದ್ದಿನ ಬೇಳೆಯನ್ನು ಕಡಿಬೇಕು, ಯಾಕಂದ್ರೆ ಅದು ಸಣ್ಣ ಆಗ್ಬೇಕು. ಒಂದು ದೊಡ್ಡ ಪಾತ್ರೆಗೆ ಹಾಕ್ತಾ ಇದ್ದೇವೆ. ಅವು ಕರಕ್ ದೆಪ್ಪರ ಬಂದ ಯಾಕಂದ್ರೆ ನಾಳೆ ಅದು ಬಂದ ಬರುವಾಗ ಫುಲ್ ಆಗ್ತದೆ ಚಿಕ್ಕದ್ರಲ್ಲಿ ಹಾಕಿದ್ರೆ, ಅದಕ್ಕೋಸ್ಕರ. ಅದೇ ಆಯ್ತು ಬಂದ ಬಿತ್ತು ಬರ್ತದ. ಅಕ್ಕಿ ಹಾಕ್ತಾ ಇದ್ದಾರೆ ಈಗ ನೆನೆಸಿಟ್ಟು. ಇದು
ತರಿ ತರಿ ಕಡೆ ತರಿ ತರಿ ಕಡೆ ಹಾಕ್ಲಿ ಎಡ್ಡೆ ಸಣ್ಣ ಉರ್ದು ಅದು ಸಣ್ಣ ಹೊಡೆದಿದ್ದು ಅವು ಸಣ್ಣ ಆಗತ್ತೆ ಉರ್ದು ಹೊಡೆದ ಸ್ವಲ್ಪ ನೀರು ಹಾಕಿ ಕಡೆದ್ರೆ ಆಯ್ತು. ಉಪ್ಪು ಹಾಕ್ಲಿಕ್ಕೆ ಉಂಟು ಉಪ್ಪು ಪಾಡ್ದು ಬಂದೋಗಿ ನೆಕ್ಕೆ ಪಾಡುದು ಕೆಲವೇ ಉಪ್ಪು ಇತ್ತ ಪಾಡುದಿರತ್ತೆ ಎಲ್ಲ ಪಾಡ್ವೆ ಒರಿ ಅಂಚ ಮಾಡ್ಬೇಕು ಅದ ಇತ್ತೇನೆ ಉಪ್ಪು ಪಾಡ್ದನ್ನ ಹಾಕಿದಿ ಎಲ್ಲೆಲ್ಲ ಪಾಡೋಲಿ ನಾವು ಕಲಾಟ ಒಂದು ಕುಳಿಯೋಡದು ಇತ್ತೆಲ್ಲ ಕಲಾಟ ಉಪ್ಪು ಪಾಡೋದು ಬೇರೆ ಕಲ್ಲು ಕಲ್ಲು ಪಾಡೋದು ಬೇರೆ ತರಿ ತರಿ ರವೆ ತಲೆ ಕೊಂಡದ ರವೆ ತರ ಸಣ್ಣ ಆದ್ರೆ ಸಾಕು ಅಷ್ಟು ಜಾಸ್ತಿ ಸಣ್ಣ ಆಗುದು ಒಳ್ಳೇದಾಗ ಜಾಸ್ತಿ ಸಣ್ಣ ಆಗ್ತದೆ ತರಿ ತರಿ ಬರುದು ಸಜ್ಜಿಗೆ ಲೆಕ್ಕ ಸಜ್ಜಿಗೆ ಲೆಕ್ಕ ತರಿ ತರಿ ಮಾಡಿದ್ರೆ ಸಾಕು. ಸಜ್ಜಿಗೆ ಕೊಂಡು ನಮ್ಮ ದುಡ್ಡದ ಬೊಂಬೈ ಸಜ್ಜಿಗೆ ಹಂಚಾಡ್ದಂತೆ ಯಾವುದು ನಾವೆರಡು ಸೆಟ್ ಹಾಕಿ ಕಡಿತಾ ಇದ್ದೇವೆ, ಜಾಸ್ತಿ ಹಾಕ್ಲಿಕ್ಕೆ ಆಗುದಿಲ್ಲ ಅಕ್ಕಿಯನ್ನು. ಅದೇ ಒಂದೊಂದೇ ಪಾಡೋದು ಕಡೆ ನಾನೊಂದು ಸೆಟ್ ಉಂಟು, ಬಾಳೆಹಣ್ಣು ಸಹ ಉಂಟು ಮನೆಯಲ್ಲೇ ಆದದ್ದು ಬಾಳೆಹಣ್ಣು ಬರ್ದು ತೋಟದ ಕೂಡ ಹಾಕ್ತಾ ಇದ್ದಾರೆ ಅವರು. ನಾನೊಂದು ಸೆಟ್ ಪಾಡೊಂದುಲ್ಲೇರು ಅಂದ ನಿಕ್ಲು ಓಲ ಇಡ್ಲಿ ಇದು ಮಲ್ಪೊಡುಂದಾಂಡ ಅಡ್ಡೆ ಮಲ್ಪೊಡುಂದಾಂಡ ಎದುರು ಬೋಳಂತೆನೆ ಬೋಳಂತೆ ಪಂಡ ಮಸ್ತ್ ಎಡ್ಡೆ ಬರ್ಕೊಂಡು ಬೊಲ್ದು ಬೊಲ್ದು ಬರ್ಪಡತ್ತೆ ಎದುರು ಬೋಳಂತೆ ಪಂಡ ಅಂತ ಪಾಂಡ ರುಚಿಯೇ ಬೇತೆ ಇದು ಎದುರು ಬೆಳ್ತಿಗೆ ಹಾಕಿದ್ರೆ ಅದರ ರುಚಿಯೇ ಬೇರೆ ಆಗಿರುತ್ತದೆ. ನೀವು ಯಾವ್ದು ಇಡ್ಲಿ ದೋಸೆಗೆ ಸಹ ಹಾಕೋದು, ಆದ್ರೆ ಜಾಸ್ತಿ ಇಡ್ಲಿ ಎಲ್ಲ ಮಾಡ್ತಾರೆ. ಗಟ್ಟಿ ಗಟ್ಟಿ ಅದೇ ಗಟ್ಟಿ ಬರ್ತದೆ ಇಡ್ಲಿ ಗಂಟು ಸ್ವಲ್ಪ ಸೆಟ್ಟಲ್ ಆಂಡ್ ಇನ್ನೊಂದು ಸೆಟ್ಟಲ್ ಆಯ್ತು. ನೀರು ಪಾಡುಂಡೆ ಕಲ್ದೆಕ್ಕದೆ ಪಾಡೋದು ಬೋಡ್ತ್ರ ಏತು ದಪ್ಪ ಬೋಡು ಆತ್ ಕಲತ್ತದಿಯೋಡು ಬೊಕ್ಕ ಕಲತ್ತದಿರಾಗ ತೋಜಾಗ ಅಂದ ನೀರು ಎಷ್ಟು ಬೇಕು ಅಷ್ಟು ಹಾಕ್ಬಹುದು, ಜಾಸ್ತಿ ಹಾಕಿದ್ರೆ ಅದು ತೆಳುವಾಗ್ತದೆ. ತಿಂಜತ್ತು ಬೋಡ್ತ್ರ ಆತ ದೆಕ್ಕದು ಬೈಪೋಡು ಅದೊಟ್ಟು ಆ ಬೊಕ್ಕ ಕಲತ್ತು ದೀನಾಗ ಬೋಡ್ತ್ರ ಆತ ಬೈತ ನೋಡು ದೆಕ್ಕದು ದೀನಂಡ ಇದು ದೆಕ್ಕದು ದೀಪ ಬೊಕ್ಕ ಕಲತ್ತು ದೀನಾಗ ಬಂದ ಕಲಪುಗ ಅರ್ನ ಸೀಕ್ರೆಟ್ ಇಂಗ್ರೀಡಿಯೆಂಟ್ಸ್ ಎನ್ನ ಕಲಿ ಯಾರು ಮಲ್ತಿದ್ರ ಕಲಿ ಅವರು ಶೇಂದಿ ಆಗ್ತಾ ಇದ್ದಾರೆ, ಮನೆಯಲ್ಲೇ ಮಾಡಿದ್ದು ನೋಡ್ಬೋದು. ಸೌಂಡ್ 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 ಸಹ ಬಿಟ್ಟು ಬರ್ತೇನ್ರಿ. ಎನ್ನ ಸ್ವಂತ ಕಲಿ ಮಾರುವರ ಕಲೀನು ಪಡೆದಿದ್ದು ಒಂಚೂರು ಬಂದ ಬರ್ಪನ ನೋಟ ಹೂವಲಿಂದ ಬರ್ಪುನ ಒಂದು ನೋರೆ ನೋರೆ ಅವ ಇದು ಮೈಪನಾಗ ಅವು ಕಲಿ ಮೈಪನ ಲಂಚನೆ ಹಾಕ್ನ ಅದೇ ಚೊರೆತ ಕೈಟ್ ಕಲಪೆರ ರೆಡಿ. ಉಪ್ಪೆ ಕಡೆ ಪಾಡ್ದ ಉಪ್ಪೆ ಕಡೆ ಪಾಡ್ದೆ ಸ್ವಲ್ಪ ನೀರು ಸೇರಿಸ್ತಾ ಇದ್ದಾರೆ. ಅವು ನೀರು ಬೈ ಕಲಿ ಎಂಚ ಮಲ್ಪನಿ ಬಂದು ಎಂಕ್ಲು ಪನೊಂದಿಲ್ಲ ವಿಡಿಯೋಡು ನಾನು ಸರ್ತಿ ತೋಷ್ಪಾವ ಆಯ್ತಾನೆ ವಿಡಿಯೋ ಅವು ನೀರು ದಿಂಜ ಬಿಡು ತಾರಾಯ್ದ ಅದೇ ತಾರಾಯ್ ದಿಂಜ ನಡ್ಪಣ ನಾವೊಂದು ಒಂಜೊಂಜೆ ತಾರಾಯ್ ನಡ್ತಾರ ದಿನಕ್ಕೊಂಜಿ ನಡ್ತದಂಡ ಅಪ್ಪಾಗ ದೀನವತ್ತ ಅವು ದಿಂಜ ತೋಚ್ಪಡ್ದು ದಿಂಜ ತಾರಾಯ್ದಲ್ಲ ನಡ್ಪಡತ್ತ ಇತ್ತ ಉರ್ದುಲಗ್ಲ ಬೇರಾಡ್ದು ಮಲ್ಲಿಗೆದ ಲೆಕ್ಕ ಬರ್ಪುಂಡು ಇಡ್ಲಿ ಅದೇ ಬರ್ದು ಮಲ್ಲಿಗೆದ ಲೆಕ್ಕ ಏರೆಗ ಪುರ ಮಲ್ಲಿಗೆ ಇಡ್ಲಿ ಬಂಟ ಚಾಪುಂಡು ಒಕ್ಕೆಲ್ಲ ಕಾಡೆ ತೂಕ ಎಂಚ ಬಂದ ಬೈದಂಡು ಅಂಚಿನದ ಯಾವುದು ಒಂದು ನಿಮಿಷ ಹೆಂಚ ಬಂದ ಬರಡು
ಬಂದತ್ ಅಂಚ ಕಲಸ ದೀವೋಡು ಈತು ಕಲತ ದೀವೋಡು ಇಡ್ಲಿ ಅವು ಎಲ್ಲ ನೆಡ್ದು ಒಂಚೂರು ದಪ್ಪ ಬರ್ಪುಡು ಅದೇ ಸರಿ ಬರ್ಪುಡು ಇಜ್ಜ ದೀವೋಡು ಸರಿ ಕಲತ್ತ ದೀವೋಡು ಸರಿಯಾಗಿ ಕಲಸಿ ಇಡ್ಬೇಕು ಉರ್ದುಲವಲ ಒಟ್ಟಿಗೆ ಬೆರಾದು ಒಂಜೇ ಲೆಕ್ಕ ಬರೋಡು ನಾವು ಉಪ್ಪು ಅದಕ್ಕಿಂತ ಮೊದಲೇ ಹಾಕಿದ್ದೇವೆ ಉಪ್ಪು ಬೇಕಿದ್ರೆ ಮತ್ತೆ ಬೇಕಾದ್ರೂ ಹಾಕ್ಬೋದು ಎಲ್ಲ ಪಾಡೋದು ದಲ್ಲಿ ಇಡಿಯ ಪಾಡೋದು ಇಜ್ಜಿ ಈಗ ತುಂಟು ಕಟ್ಟಿಗ ಕುಟ್ಟು ಕಟ್ಟು ಗಟ್ಟಿಯಾಗಿ ಕಟ್ಬೇಕು ಅದಕ್ಕೆ ಕುಟ್ಟು ಕಟ್ಟದೆ ದಿಕ್ಕೆಲ್ಲ ಸ್ವಲ್ಪ ದೀಪುನಿ ಎಡ್ಡೆ ಬಂದವರ್ ಹಾಗೆ ಅದು ಬಂದ ಬರ್ತದೆ ಅತ್ತೆ ಬಂದ ಅರ್ಪಣತೆ ನೋಡಿ ಖಾಲಿ ನೋಡ್ಬೋದು ಇದಕ್ಕೆ ಪುನಃ ತೆಂಗಿನ ನೀರು ಹಾಕಿದ್ರೆ ಸ್ವಲ್ಪ ಸಕ್ಕರೆ ಹಾಕಿದ್ರೆ ಹೊರಗಿಡಬೇಕು ಒಂದು ದಿನ ಹೊರಗಿಟ್ಟು ಮತ್ತೆ ಒಳಗಿಟ್ರೆ ಸಾಕು ಫ್ರಿಜ್ ಒಳಗೆ ಅದೇ ಬಾಳೆಹಣ್ಣು ನಿನ್ನೆ ಕಟ್ಟಿ ಇಟ್ಟದಲ್ಲ ಇವತ್ತು ನೋಡಿ ಅಲ್ಲ ಬಂದೆ ಹೇಗೆ ಬಂದಿದೆ ಅಂತ ಹೇಳಿ ಫುಲ್ ಮಿಕ್ಸಪ್ ಮಾಡ್ಕೊಡತ್ತೆ ಇದು ಗಟ್ಟಿ ಸುಂದು ಅದು ಯಾವ ಇದು ಗಟ್ಟಿ ಅದಕ್ಕೆ ಸಾಕು ಇದು ಇಡ್ಲಿಗೆ ಯಾವುದು ಇದು ಗಟ್ಟಿ ಬರ್ತದೆ ಕೊಡೋದು ಸ್ವಲ್ಪ ಇತ್ತನದ ಇದು ಗಟ್ಟಿ ಬರ್ತದೆ ಅವು ಗಟ್ಟಿ ಬರ್ಕೊಂಡ ತರಿ ತರಿ ಕಡೆ ಹೋದ ನಮ್ಮ ಅಂದ್ರೆ ಅವು ಬದುಲ್ದಾನಾಗ ಇಡ್ಲಿ ಪಾತ್ರೆ ಪಾತ್ರೆ ಅಂತ ಹೇಳ್ತಾರೆ ಗಿಣ್ಣಲ್ ಅಂತ ಹೇಳ್ತಾರೆ ತಟ್ಟೆ ತಟ್ಟೆ ಟೈಪಲ್ಲಿ ಚೂರು ಚೂರು ಮುಟ್ಟ ಹೊಡೆದ ಗೊತ್ತುಂಡ ಗಿನ್ನ ಅಡ್ಡಿ ಲಕ್ಕೊಡತ ಲಕ್ಕರಿ ಸುಲಭ ಅರಪ್ಪನಾಗ ಚೂರು ಎಣ್ಣೆ ದಾಸೆ ಉಂಟಂಡ ಅವರು ತೆಂಗಿನ ಎಣ್ಣೆ ಹಚ್ತಾ ಇದ್ದಾರೆ ಅದಕ್ಕೆ ನೀವು ಯಾವ ಎಣ್ಣೆ ಬೇಕಿದ್ರೂ ಹಚ್ಬೋದು ಅದು ಬೇತೆ ಹೋಗ್ಲಂದು ಅಂಡ ತಾರದ ಎಣ್ಣೆ ಇಟ್ಟೈತೆ ಎಣ್ಣೆದೆಣ್ಣೆ ಒಂದು ಮುಟ್ಟ ಜೇರು ತೆಂಗಿನ ಎಣ್ಣೆ ತುಂಬಾ ರುಚಿ ಬರ್ತದೆ ಅಂತ ಹೇಳಿ ಅವು ಅಡ್ಡೆ ಲಕ್ಕುಂಡತ ಸೋಕು ಇದನ್ನ ಲಕ್ಕುಚಿ ಪತೊಂಡು ಚಂಡಿ ಎಣ್ಣೆ ಹಚ್ಚದಿದ್ರೆ ಅದು ಅಂಟುತ್ತದೆ ಅದಕ್ಕೇನೆ ಅಂಟದು ಐಕ ಒಂಚೂರು ಎಣ್ಣೆ ಜಾಸ್ತಿ ಪೂಜಾರೆ ನನ್ನ ಮಿತಿ ಮಿತಿ ದೀವ ನನ್ನ ಮಿತಿ ಮಿತಿ ಅಪ್ಪ ಕೊಂಚ ಎಲ್ಲಿ ಅಟ್ಟಿ ತಿಂದಂಡ ಅಟ್ಟಿ ದೀಯರ ಅಟ್ಟಿಗೆ ಪಾಡ್ದಿದ್ದು ಇದನ್ನ ಆಯ್ತಾ ಮಿತ್ತೆ ದೀಕ ಫುಲ್ ಹಾಕ್ಲಿಕ್ಕಿಲ್ಲ ಅದಿಲ್ಲದಿದ್ರೆ ಫುಲ್ ಫುಲ್ ಹಾಕೊಂಡು ನನ್ನ ಗಿಂಜ ಪಾಡ್ನಂಡ ಅವು ಒಂಚ ಮಿತ್ತು ಬರ್ಕೊಂಡ ಬೀಜಾಗ ಅಂದ ಮಿತ್ತು ಬಂದಾಗ ಅವು ಒಂಜೆ ಕೊಂಜಿ ಇದು ಹಾಕೊಂಡು ಐಕ್ ಫುಲ್ ಹಾಕ್ಲಿಕ್ಕಿಲ್ಲ ಸ್ವಲ್ಪ ಹಾಕಿದ್ರೆ ಆಯ್ತು ಅದಕ್ಕಿಂತ ಅರ್ಧೆಲ್ಲ ದಪ್ಪ ಬರ್ತದಲ್ಲ ಅದಕ್ಕೋಸ್ಕರ ಬೇಯುವಾಗ ಈಗ ಇದೆಲ್ಲ ಇಟ್ಟಾಯ್ತು ಇನ್ನು ಬೇಯಿಸುವ ಬಾಯಿ ಮುಚ್ಚಿತಾ ಇದ್ದಾರೆ ಈಗ ಮತ್ತೊಂದು ಖಾರ ಒಂದು ಕಡೆ ಅನ್ನ ಬೇಯ್ತಾ ಉಂಟು ಒಂದು ಕಡೆ ಇಡ್ಲಿ ಬೇಯಲಿಕ್ಕೆ ಇಟ್ಟಿದ್ದೀವಿ ಸುಮಾರು ಉಂಟು ಇದು ಒಂದು ಸೆಟ್ ಆಯಿತು ನೆಕ್ಸ್ಟ್ ಸೆಟ್ ಇಡ್ಲಿ ಕೊಟ್ಟಿದ್ದು ಬೇಯಲಿ ಏನಂದ್ರೆ ತೋರಿಸ್ತೇನೆ ಇಡ್ಲಿ ಬೇಯ್ದ ಬೇಯ್ದಿನ ಸುರು ತುದಿನ ಒಂಜಿ ಒಂಜೀರೋ ನಿಮಿಷಡು ಬೇಯ್ಪುಡು ಬೊಕ್ಕದವು ಅವು ನಮ್ಮ ಆರಪ್ಪನಾಗ ಒಂದು ಬೇಯ್ಪುಡು ಕಾಲು ಗಂಟೆ ಬೇಯ್ದುಂಡು ಬೇಯ್ದಿದೆ ಈಗ ನೋಡ್ಬೋದು ತೆಗಿವ ಇದನ್ನು ಬಿಸಿ ಬಿಸಿ ಉಂಟು ಬೆಚ್ಚ ಬೆಚ್ಚ ಇಡ್ಲಿ ಬೆಚ್ಚ ಉಂಟು ಇದ ಬೆಪ್ಪುಡಾಕು ಬೆಚ್ಚ ಉಂಟು ಬೆಚ್ಚ ಸೆಕೆ ಬರೋದ್ರಿಂದ ಫುಲ್ಲು ಉಲ್ಟ ಹಾಕ್ತಾರೆ ಉಲ್ಟ ಪಾಡ ಅರ ಪೊಡತ್ತೆ ಒಂದು ಸೆಟ್ ಆಗಿದೆ ಅದು ತೆಗೆದಿದ್ದೇವೆ ನಾವು ಉಲ್ಟ ಪಾಡ್ವೆ ಉಲ್ಟ ಪಾಡ್ದು ಅರಪ್ಪರ ಸಲದ್ದು ಪಕ್ಕಲ ಅದು ತಣಿಲಿ ಅಂತ ಹೇಳಿ ನಾವು ಹಾಗೆ ಹಾಕ್ತಾ ಇದ್ದೇವೆ ಬಿಸಿ ಉಂಟು
ಐಕ್ ಕುಂಟುಂಡದ ಚಂಡಿ ಮಲ್ತದ್ದು ಇಂಚ ಪಾಡ್ನಂಡ ಪಕ್ಕ ಅರತ್ತದು ಲಕ್ಕಾರ ಸುಲಭ ಆಗ್ತದೆ. ಅದಕ್ಕೆ ಒಂದು ಒದ್ದೆ ಬಟ್ಟೆಯನ್ನು ಅದ್ರ ಮೇಲೆ ಹಾಕಿದ್ರೆ ಅದನ್ನು ತೆಗಿಲಿಕ್ಕೆ ಸುಲಭ ಆಗ್ತದೆ ಬೇಗ. ಹಾಗೆ ಹಾಕಿದ್ರೆ ಬೇಗ ತಣ್ಣಗಾಗ್ತದೆ ಅಂತ ಹೇಳಿ ಒದ್ದೆ ಬಟ್ಟೆ ಹಾಕಿ ಅದ್ರ ಮೇಲೆ ಹಾಕಿದ್ರೆ ತೆಗಿಲಿಕ್ಕೆ ಸುಲಭ ಆಗ್ತದೆ. ಇಲ್ಲದ್ರೆ ಬಿಸಿ ಬಿಸಿ ತೆಗಿಲಿಕ್ಕೆ ಆಗುದಿಲ್ಲ ಅಂದು ಹಿಂಗೆಲ್ಲ ಉಂಟು. ಇಡ್ಲಿ ಹೊಲತ್ತಿದ್ದು ಅರಪ್ಪರ ದಿವಸ ಅರತ್ತಿದ್ದು ತೆನ್ನ ಲಕ್ಕಾಗ ಬೈದನೊಂದು ಇಡ್ಲಿ ಹೇಗೆ ಬಂದಿದೆ ಅಂತ ನೋಡಿ. ಇಡ್ಲಿ ಸಾಫ್ಟ್ ಆಗಿ ಅದೇ ಸಾಫ್ಟ್ ಆಗಿ ಬರ್ಪುಂಡು ಕೈಟೆ ಬರ್ಪುಂಡು. ಸ್ಪೂನ್ ಉಡುದಲ್ಲ ದೆಪ್ಪೊಡುಂದಲ್ಲ ಹೆಜ್ಜೆ ಅವು ಎಣ್ಣೆದ ಬಸ ಪೂಜಿದ ಸ್ಪೂನಲ್ಲಿ ತೆಗಿಬೇಕಂತೆಲ್ಲ, ಹೀಗೆ ತಟ್ಟಿದ್ರೇ ಬರ್ತದೆ ಇಡ್ಲಿ ಸಾಫ್ಟ್ ಆಗಿ. ನೋಡ್ಬೋದು ತೂವಲಿ ಅಮ್ಮ ಇಡ್ಲಿ ಇಡ್ಲಿ ತೂವಲಿ ಜಾಪುಂಡು ಸಾಫ್ಟ್ ಆಯ್ತು. ಎಣ್ಣೆ ದಾಸೆ ಪೂಜಿನ ಲಕ್ಕಾರ ಬಂಗ ಪೂಜಿ ಇಡ್ಲಿ ತಿಂತಾ ಇದ್ದಾರೆ ಅವರು. ಪಟ್ಟಲಿಗೆ 2 ಹಾಕಿದ್ರು. ನೋಡ್ಬೋದು ಇಡ್ಲಿ ಹೇಗೆ ಬಂದಿದೆ ಅಂತ ಹೇಳಿ ಸಾಫ್ಟ್ ಆಗಿ. ಹೇಗೆ ನೋಡಿ ಉದುರಾಗಿ ಬಂದಿದೆ ಇಡ್ಲಿ ಸಾಫ್ಟ್ ಆಗಿ ಮಲ್ಲಿಗೆ ತರ ಬಂದಿದೆ. ಅದೇ ಸಾಂಬಾರ್ ತಗೊಳ್ತಾ ಇದ್ದಾರೆ. ಅದು ಸಿಂಪಲ್ ಸಾಂಬಾರು, ಜಾಸ್ತಿ ಏನಿಲ್ಲ. ಸಾಫ್ಟ್ ನಾನಲ್ಲ ಮೆದು ಹಾಪಣತೆ ಪುಡಿ ಪುಡಿ ಹಾಕೊಂಡು ಸಾಂಬಾರು ಮೈ ಚೆನ್ನಾಗ ಎಲ್ಲ ಕೂಲಿ ನೋಡಿ ಮೆದು ಆಯ್ತಲ್ಲ ಪಣ್ಣಾಗ ಪುಡಿ ಪುಡಿ ಅದು ಸಾಫ್ಟ್ ಆಗಿ ಬಾಯಲ್ಲಿ ಕರಗ್ತದೆ. ಇಟ್ಟರೆ ಬೆಣ್ಣೆ ಥರ ಅದೇ ಮೆತ್ತನೆ ಅದು ಪುಡಿ 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 ಪುಡಿ. ಅವರು ಸ್ಟೆಪ್ ಬೈ ಸ್ಟೆಪ್ ಹೇಳಿದ್ದಾರೆ ಹೇಗೆ ಮಾಡೋದು ಎಂತ ಅಂತ ಹೇಳಿ. ನೀವು ಕೂಡ ಒಮ್ಮೆ ಟ್ರೈ ಮಾಡಿ. ನಿಕ್ಲಲ್ಲಿ ಅವರ ಟ್ರೈ ಮಲ್ಪಲೆ ಇಡ್ಲಿ ಬೇತಾಲ ಪಾಡ್ರೆ ಸಿಂಪಲ್ ಅದು ಅಣ್ಣ ಮೇನ್ ಇಂಗ್ರೀಡಿಯೆಂಟ್ಸ್ ಅವೇ. ಎದುರುಬೋಳಂತೆ ಪಾಡೋಡು ಶೋಕು ಬರ್ಕೊಂಡು. ಸರಿ ನಾನು ಚಾ ಪರ್ಕ ಕಾಣದು ಸರಿ ಕಾರ್ಲ ತಿನ್ನೊಂದಿಲ್ಲ ಚಿಲ್ಕೊ